ಮಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ಸ್ವಾಸ್ಥ್ಯದ ಕಾರಣ ನೀಡಿ ಬೀದಿ ಬದಿ ಕ್ಯಾಂಟೀನ್ಗಳಿಗೆ ಬೀಗ ಹಾಕಿದೆ ಮತ್ತು ತಿಂಡಿ ತಿನಿಸು ಮಾರುವ ಗೂಡಂಗಡಿಗಳನ್ನು ತೆರವು ಮಾಡಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರುವುದರಿಂದ ನಗರದಲ್ಲಿ ಜನಸಂದಣಿ ಕಡಿಮೆಯಾಗಿದೆ. ಹೋಟೆಲ್ಗಳಲ್ಲಿ ಹಿಂದಿನ ವ್ಯಾಪಾರ ಇಲ್ಲ. ಜಿಲ್ಲೆಯ ಜೀವನಾಡಿಯಂತಿರುವ ಖಾಸಗಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಟ್ರಿಪ್ಗಳನ್ನು ಕಡಿತಗೊಳಿಸುತ್ತಿವೆ. ಇತ್ತ ಮಾಹಿತಿ ತಂತ್ರಜ್ಞಾನದ ದೈತ್ಯ ಕಂಪನಿಗಳಲ್ಲಿ ಒಂದಾದ ಇನ್ಫೋಸಿಸ್ ಕೂಡ ತನ್ನ ವೇಳಾಪಟ್ಟಿಯನ್ನು ಬದಲಿಸಿಕೊಂಡಿದೆ. ಕರಾವಳಿಯಲ್ಲಿ ಇದು ರಥೋತ್ಸವಗಳ, ಜಾತ್ರೆಗಳ, ಕೋಲ, ನೇಮಗಳ ಕಾಲ. ಅವೆಲ್ಲವೂ ಈಗ ಸ್ಥಗಿತಗೊಂಡಿವೆ. ವರ್ಷಾವಧಿ ಜಾತ್ರೆಗಳನ್ನು ನಡೆಸಲೇಬೇಕಾದ ಅನಿವಾರ್ಯತೆ ಇದ್ದಲ್ಲಿ ಅಲ್ಲಿ ಜನ ಸೇರದಂತೆ ವ್ಯವಸ್ಥೆ ಮಾಡಿ ನಡೆಸಲಾಗುತ್ತಿದೆ. ಚುನಾವಣಾ ನೀತಿ ಸಂಹಿತೆಯ ಸಮಯದಲ್ಲಿಯೂ ಆಯೋಗಕ್ಕೆ ತಿರುಮಂತ್ರ ಹಾಕಿದ್ದ ಕರಾವಳಿಯ ಯಕ್ಷಗಾನ ಈಗ ಕೊರೋನಾದಿಂದಾಗಿ ಸ್ಥಗಿತಗೊಂಡಿದೆ. ಚುನಾವಣಾ ಸಮಯದಲ್ಲಿ ಯಕ್ಷಗಾನವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಅಧಿಕಾರಿಗಳು ಸಾಹಸ ಮಾಡಿದ್ದರು. ಬಡಿಸುವ ಊಟಕ್ಕೆ ಲೆಕ್ಕ ಕೊಡಬೇಕು ಎಂದಿದ್ದರು. ಈಗ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಯಕ್ಷಗಾನ ಪ್ರದರ್ಶನವೂ ಇಲ್ಲ. ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ದೇಶದಿಂದ ಹೊರದೇಶಗಳಿಗೆ ಹೋಗುವ ಕೆಲವು ವಿಮಾನಗಳ ಹಾರಾಟವನ್ನ ಸರ್ಕಾರ ಸ್ಥಗಿತಗೊಳಿಸಿದೆ. ಅದೇ ರೀತಿ ಹೊರದೇಶಗಳಿಂದ ಭಾರತಕ್ಕೆ ಬರುವ ವಿಮಾನಗಳ ಹಾರಾಟವು ತಾತ್ಕಾಲಿಕವಾಗಿ ರದ್ದಾಗಿದೆ. ಇದರಿಂದ ಹೊರದೇಶಗಳಲ್ಲಿ ಇದ್ದವರಿಗೆ ಸ್ವದೇಶಕ್ಕೆ ಮರಳುವುದು ಕಷ್ಟವಾಗಿದೆ ಮತ್ತು ರಜೆಯಲ್ಲಿ ಭಾರತಕ್ಕೆ ಬಂದವರಿಗೆ ಮತ್ತೆ ಕೆಲಸಕ್ಕಾಗಿ ವಿದೇಶಗಳಿಗೆ ಹೋಗುವುದು ಕಷ್ಟವಾಗಿದೆ.